ಪುತ್ತೂರು ಸಂಚಾರಿ ಪೊಲೀಸರ ಸೂಚನೆಯನ್ನ ಪಾಲಿಸಲಿಲ್ಲವೆಂದು ಕಾರಣಕ್ಕೆ ಬೆನ್ನಟ್ಟಿಕೊಂಡು ಬಂದು ಆಟೋ ಚಾಲಕನ ಮೇಲೆ ಕೈ ಮಾಡಿ ಅವಾಚ್ಯ ಪದಗಳಿಂದ ಬೈದು ನಿಂದಿಸಿದಂತಹ ಘಟನೆಗೆ ಸಂಬಂಧಿಸಿದಂತಹ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇದೆ. ಜೊತೆಗೆ ಈ ಘಟನೆಗೆ ಸಂಬಂಧಿಸಿ ಪುತ್ತೂರು ಆಟೋ ಚಾಲಕರ ಯೂನಿಯನ್ ವತಿಯಿಂದ ಪುತ್ತೂರು ಸರ್ಕಾರಿ ಆಸ್ಪತ್ರೆಯ ಮುಂಭಾಗ ಪ್ರತಿಭಟನೆ ನಡೆಯಿತು. ಈ ಸಂದರ್ಭ ಇಬ್ಬರು ಸಂಚಾರಿ ಪೊಲೀಸ್ ಅಧಿಕಾರಿಗಳನ್ನ ಅಮಾನತುಗೊಳಿಸುವಂತೆ ಆಗ್ರಹಿಸಲಾಯಿತು. ಆಟೋ ಚಾಲಕ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈ ನಡುವೆ ಪ್ರತಿಭಟನೆ ತೀವ್ರಗೊಳ್ತಾ ಇದ್ದಂತೆ ಚಾಲಕನ ಮೇಲೆ ಹಲ್ಲೆ ಮಾಡಲು ಮುಂದಾದ ಹಾಗೂ ಆತನನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೈಯಿಂದ ಹಲ್ಲೆ ಮಾಡಿದ ಹಿನ್ನೆಲೆ ಎಎಸ್ಐ ಚಿದಾನಂದ ರೈ ಮತ್ತು ಸಿಪಿಸಿ ಶೈಲಾ ಎಂಕೆ ಅವರನ್ನ ಕರ್ತವ್ಯದಿಂದ ಅಮಾನತು ಮಾಡಲಾಗಿದೆ ಎಂದು ಎಸ್ಪಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇನ್ನೆಲ್ಲ నాకు భరోసా పడుతున్నారు సస్పెండ్ అవుతారు ఇందులో ఒక డ్యూటీలు ఉన్నారు ಎಂದು ಸಸ್ಪೆಂಡ್ ಆಗಿದ್ದವರೆ ಫೈನ್ ಇಟ್ಟುಕೊಳ್ಳಾರು ವಾಪಸ್ ಡ್ಯೂಟಿಲಿ ಉಳ್ಳಾರು ಫೈನ್ ಇಟ್ಟುಕೊಳ್ಳಾರು ವಿಧಾನವಾಗಿತ್ತು ಏನು ಜನರವಾಗಿತ್ತು. ಕೂಡಲೇ ಆ ವ್ಯಕ್ತಿ ಇಬ್ರು ಸಸ್ಪೆಂಡ್ ಅವ್ರ ಮೇಲೆ ಅಷ್ಟೇ ಇವರಿಗೆ ನ್ಯಾಯ ಯಾರಿಗೆ ತೊಂದರೆ ಮಾಡಲಿಕ್ಕೆ ನಾವು ಬಂದವರು ರಿಕ್ಷಾ ಚಾಲಕರಿಗೆ ಯಾರು ಇಲ್ಲ, ಕಾನೂನು ದೊಡ್ಡವರು ಯಾರು ಇಲ್ಲ, ಪ್ರತಿಯೊಬ್ಬರು ಕಾನೂನು ಹಾಗಾಗಿ ಈಗ ಕೂಡಲೇ ಅವರು ಸಸ್ಪೆಂಡ್